ಕಮ್ಯುನಿಸ್ಟ್ ಸ್ವರ ಮೊಳಗಿಸಿದ ಕಾಮ್ರೇಡ್ BV ರಾಜನ್ ದ್ವಿತೀಯ ಚರಮ ವಾರ್ಷಿಕ ಆಚರಣೆ. ಹಿರಿಯ CPI ನೇತಾರ, ತುಳುನಾಡಿನಲ್ಲಿ ಕಮ್ಯುನಿಸ್ಟ್ ಸ್ವರ ಮೊಳಗಿಸಿದ ಕಾಮ್ರೇಡ್ BV ರಾಜನ್ ರವರ ದ್ವಿತೀಯ ಚರಮ ವಾರ್ಷಿಕ ದಿನವು ಪುಷ್ಪಾರ್ಚನೆ ಮತ್ತು ಅನುಸ್ಮರಣೆಯೊಂದಿಗೆ ಜರುಗಿತು. CPI ದೇಶೀಯ ಕೌನ್ಸಿಲ್ ಸದಸ್ಯರಾದ ಗೋವಿಂದನ್ ಪಳ್ಳಿಕಾಪಿಲ್ ಉದ್ಘಾಟಿಸಿದರು. ಜಯರಾಮ್ ಬಲ್ಲಂಗುಡೆಲ್ ಅಧ್ಯಕ್ಷತೆ ವಹಿಸಿದರು. ಹಿರಿಯ ಕಾರ್ಯಕರ್ತರಾದ ಚಂದ್ರಶೇಖರ ಕೀರ್ತೇಶ್ವರ ಧ್ವಜಾರೋಹಣಗೈದರು. S. ರಾಮಚಂದ್ರ ಬಡಾಜೆ, ರಾಮಕೃಷ್ಣ ಕಡಂಬಾರ್ ಮೊದಲಾದವರು ಅನುಸ್ಮರಣಾ ಭಾಷಣ ಮಾಡಿದರು. BV ರಾಜನ್ ಪತ್ನಿ ನಾರಾಯಣಿ ರಾಜನ್, ಪುತ್ರಿ ರಮ್ಯಾ ರಾಜನ್, ಮೋಟಾರ್ ಯೂನಿಯನ್ ಜಿಲ್ಲಾ ಅಧ್ಯಕ್ಷರಾದ ಮುಸ್ತಫಾ ಕಡಂಬಾರ್, ಶ್ರೀಪತಿ ಭಟ್, ಕೃಷ್ಣ ಆಳ್ವಾ, ಶ್ರೀಧರ ಆರ್ಕೆ, ಚಿತ್ರಾವತಿ ಅಂಜರೆ, ನಾರಾಯಣ ಕಾಜೂರ್, ದಯಾಕರ ಮಾಡ ಪಕ್ಷದ ಬಹುಜನ ಸಂಘಟನೆಯ ನೇತಾರರು ಉಪಸ್ಥಿತರಿದ್ದರು. ಅಜಿತ್ MC ಲಾಲ್ಬಾಗ್ ಸ್ವಾಗತಿಸಿ ಹರೀಶ್ KR ವಂದಿಸಿದರು. ಎರಡನೇ ಚರ್ಮವಾರ್ಷಿಕ ದಿನವಾಯಿನ ಇದ್ದಾನೆ. ನಮ್ಮ ಈ ಅನ್ನ ಇಲ್ಲದ ಈ ಪರಿಸರ ನಮ್ಮ ಮಾತೆಲ್ಲ ಸೇರಿದಿಲ್ಲ. ಡಾಕ್ಟರ್ ಸುಬ್ಬರಾವ್ ರಾಂಪ ಮಾಸ್ಟರ್ ನಮ್ಮದ ಬಂದು ಇಂಚಿನ ನಲ್ಲ ವೀರ ನೇತಾರನ ಮಟ್ಟಿಗೆ ಸತತವಾದ ಈ ಸಪ್ತಭಾಷಾ ಸಂಗಮ ಭೂಮಿಗೆ ಮಾತಾ ಜಾತಿ ಮತ ಧರ್ಮದ ಕಲ್ನೊಟ್ಟಿಗೆ ಹೆಡ್ಡೆಡಿತಂದು ಈ ನಮ್ಮ ಪಕ್ಷನ ಕಟ್ಟದೆ ಇನಿಕಲ ನಮ್ಮೊಟ್ಟಿಗೆ ಶನಿಕ ರಂಗ ಸಾಮಾಜಿಕ ರಂಗಡೆ ಸೇವೆ ಮತ್ತು ನೇತಾರ